ಟೂಲ್ ಕಿಟ್ ವಿಚಾರವಾಗಿ ಪರಿಸರ ಹೋರಾಟಗಾರ್ತಿ ದಿಶಾ ರವಿ ಅವರನ್ನ ಬಂಧಿಸಲಾಗಿದೆ. ಈ ಬಂಧನವನ್ನ ಹಲವು ಭಾರತೀಯರು ಖಂಡಿಸಿದ್ದಾರೆ. ಈಗಾಗಲೇ ಸಾವಿರಾರು ಜನ ದಿಶಾ ರವರನ್ನ ಬಿಡುಗಡೆಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಮಂಗಳೂರಿನ ಮಿನಿ ವಿಧಾನಸೌಧದ ಬಳಿಯೂ ದಿಶಾ ಬಂಧನವನ್ನ ಖಂಡಿಸಿ ಡಿವೈಎಫ್ಐ ಎಸ್ಎಫ್ಐ ಪ್ರತಿಭಟನೆ ನಡೆಸಿದೆ. ಈ ವೇಳೆ ಘೋಷಣೆ ಕೂಗಿದ ಪ್ರತಿಭಟನಾಕಾರರು ರೈತರ ಹೋರಾಟದ ಟೂಲ್ ಕಿಟ್ ಎಂದರೆ ಬಾಂಬು ಬಂದೂಕುಗಳಲ್ಲ, ಮೋದಿ ಸರ್ಕಾರ ಅಘೋಷಿತ ತುರ್ತು ಪರಿಸ್ಥಿತಿ ಹೇರಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಜೈಲಿಗೆ ತಳ್ಳುವ ನೀತಿ ಎಂದರೆ ಸರ್ವಾಧಿಕಾರ ನಡೆಯುವುದಿಲ್ಲ. ಶೇಮ್ ಶೇಮ್ ನರೇಂದ್ರ ಮೋದಿ, ಶೇಮ್ ಶೇಮ್ ನರೇಂದ್ರ ಮೋದಿ, ಸರ್ವಾಧಿಕಾರಿ ನಡೆಯುವುದಿಲ್ಲ. ಸರ್ವಾಧಿಕಾರ ನಡೆಯುವುದಿಲ್ಲ. ಶೇಮ್ ಶೇಮ್ ನರೇಂದ್ರ ಮೋದಿ, ಶೇಮ್ ನರೇಂದ್ರ ಮೋದಿ, ಇನ್ಕಿಲಾಬ್ ಜಿಂದಾಬಾದ್, ಡಿವೈಎಫ್ಐ ಜಿಂದಾಬಾದ್, ಕನ್ನಯ್ಯನಿಂದ ಕಾಲಿದ್ವರೆಗೆ, ಮೇಲ್ತುಂಬೆಯಿಂದ ದೀಶಾವರೆಗೆ, ಜೈಲಿಗೆ ತಳ್ಳಿದ ದೇಶ ಪ್ರೇಮಿಗಳ ಭಗತ್ ಸಿಂಗರ ಪ್ರೇರಣೆ ಪಡೆದು